ಇವತ್ತಿನ ಅತಿಥಿ ಟಾಕ್ ವಿತ್ ಆರ್ಬಿಲಿ ಇರೋದು ನಂಜೇಶ್ ಬೆಣ್ಣೂರ್ ಅವರು. ಕಾಫಿ ನಾಡಿಗೂ ಮತ್ತೆ ಕಾಫಿಗೂ ನಿಮ್ದು ಇವತ್ತು ನೆನ್ನೆ ಮೊನ್ನೆ ನಂಟಲ್ಲ. 25 years ಬಿಟ್ಟಿಗೆ ನಾವು ಕಾಫಿ ಬೆಳೆಗಾರರು ಅಂತ ಹೇಳ್ಬೋದು. ನಿಮ್ಗೆ ಏನ್ ಸ್ಫೂರ್ತಿ ಆಯ್ತು ನಾನು ಇಂಜಿನಿಯರಿಂಗ್ ಮಾಡ್ಬೇಕು ಅನ್ನೋದು ಯಾಕೆ ನಿಮ್ ತಲೆಗೆ ಬಂತು ಸರ್? ಅವಾಗಿಂದನೂ ಒಂದು ಟೆಕ್ನಾಲಜಿ ಬೇಸ್ಡ್ ಮೇಲೆ ಒಂದು ಆಸಕ್ತಿ ಇತ್ತು. AIT ಆದಿಚುಂಚನಗಿರಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಲಿ ಪ್ರೊಫೆಸರ್ ಆಗಿ ಸ್ಟಾರ್ಟ್ ಮಾಡ್ತೀರಾ. ಟೀಚಿಂಗ್ ಇಸ್ ನಾಟ್ ಮೈ ಪ್ರೊಫೆಷನ್, ಇಟ್ ಈಸ್ ಮೈ ಪ್ಯಾಷನ್. ಒಬ್ಬ ಜೆರಾಕ್ಸ್ ಅಂಗಡಿಯವನು ನನ್ನ ನೋಟ್ಸ್ ಹಿಡ್ಕೊಂಡು ಇಷ್ಟೊಂದು ದುಡಿಮೆ ಮಾಡ್ತಾನೆ ಅಂದ್ರೆ ನಾನೇ ಯಾಕೆ ಬುಕ್ ಮಾಡಬಾರದು ಅಂತ ಈ ಥಾಟ್ ಬಂತು. ಸೊ ಅವ್ರು ಯಾವತ್ತೂ ಮರೆಯಂಗಿಲ್ಲ. ಅವ್ರ ಮನೇನೆ ನಮಗೆ ಫಸ್ಟ್ ಆಫೀಸ್ ಇತ್ತು. ಅದನ್ನ ನೀವು ಆ ಫೀಲ್ಡ್ ನ ಬಿಟ್ಟು ಯು ಟುಕ್ ಅ ಬಿಗ್ ಸ್ಟೆಪ್. ಬಟ್ ನನಗೆ ಏನು ನಾನು ಇಲ್ಲಿ ಬೇರೆ ನನ್ನ ಉದ್ದೇಶಗಳು ಬೇರೆ ಇದಾವೆ ಅಂತ ಹೇಳಿ ಅವನ್ನೆಲ್ಲ ಸ್ಯಾಕ್ರಿಫೈಸ್ ಮಾಡ್ಕೊಂಡೆ. ಅವರ ಒಂದು ಸಹಾಯದಿಂದನೇ ಇವತ್ತು ಈ ಕಂಪ್ನಿ ಕಟ್ಟಿದ್ದು. ಅವ್ರ ಅವತ್ತು ಅವಕಾಶ ಮಾಡ್ಕೊಡ್ಲಿಲ್ಲ ಅಂತಿದ್ರೆ ಇವತ್ತು ನನ್ನ ಬುಕ್ ಈ ಕಂಪ್ನಿ ಆಗ್ತಿರ್ಲಿಲ್ಲ.